ಒಡೆಯೂರು ಆತ್ರೇಯ ಮಂಟಪದಲ್ಲಿ ಒಡೆಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ವತಿಯಿಂದ ಒಡೆಯೂರು ರಥೋತ್ಸವ ಹಾಗೂ ತುಳುನಾಡದ ಜಾತ್ರೆ ಪ್ರಯುಕ್ತ ಧಾರ್ಮಿಕ ಸಭೆ ಹಾಗೂ ವಿವಿಧ ಸಹಾಯಧನಗಳನ್ನು ವಿತರಿಸಲಾಯಿತು. ಈ ಸಂದರ್ಭ ಆಶೀರ್ವಚನ ನೀಡಿದ ಒಡೆಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಜೀವನದ ರಥ ಸಾಕಲು ಧರ್ಮದ ಅನುಷ್ಠಾನವಾಗಬೇಕು, ಧಾರ್ಮಿಕ ಕೇಂದ್ರಗಳ ಸಂರಕ್ಷಣೆ ಎಲ್ಲರಿಂದಲೂ ನಡೆಯಬೇಕು, ಬದುಕಿನ ಯಾತ್ರೆ ಪರಮಪದ ಸೇರುವ ರೀತಿಯಲ್ಲಿ ಸಾಗಬೇಕು ಎಂದು ಹೇಳಿದ್ರು. ಕಷ್ಟಗಳು ಅಂದ್ರೆ ಅದು ನಮಗೆ ಏನಾಗಬೇಕಂದ್ರೆ ಸೋಪಾನ ಆಗಬೇಕು ಅಂತ ಹೇಳ್ತಾರೆ. ಕಷ್ಟಗಳು ಸಮಸ್ಯೆಗಳು ನಮಗೆ ಸೋಪಾನ ಮೆಟ್ಟಿ ನಿಂತು ನಾವು ಮುಂದೆ ಹೋಗಿ ಸಾಗಬೇಕು. ಅಲ್ಲೇ ಗೋಡೆಯಾಗಿಸಿಕೊಂಡ್ರೆ ಮುಂದೆ ಸಾಗುವುದು ಹೇಗೆ ನಾವು? ಆದ್ರಿಂದ ಕಷ್ಟಗಳನ್ನು ಸಮಸ್ಯೆಗಳನ್ನು ಒಂದು ಸೋಪಾನವಾಗಿ ಇರಿಸಿಕೊಂಡು ನಾವು ದಾಟುವುದಕ್ಕೆ ಹೇಳ್ತಾರಲ್ಲ, ಸ್ಟೆಪ್ ಅಂತ ಹೇಳ್ಕೊಂಡು ಹಾಗೆ ಮಾಡಿಕೊಂಡ್ರೆ ಮಾತ್ರ ಮುಂದೆ ಸಾಗುವುದಕ್ಕೆ ಆಗ್ತದೆ. ಇಲ್ಲಾಂದ್ರೆ ನಾವು ಗೋಡೆಯಾಗಿರಿಸಿದ್ರೆ ಅಲ್ಲೇ ಉಳಿಬೇಕು. ಹಲವು ಜನರಿಗೆ ಇದೇ ವೇಳೆ ಸಹಾಯಧನಗಳನ್ನು ವಿತರಿಸಲಾಯಿತು. ಈ ಸಂದರ್ಭ ಸಾಧ್ವಿ ಮಾತಾನಂದಬೈ ವಿಶೇಷ ಅಭ್ಯಾಗತರಾಗಿ ಭಾಗವಹಿಸಿದ್ರು. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕುಳಿ ಪಾಡಿಗೊತ್ತು, ವಿಶಾಖಪಟ್ಟಣ ಆದಾಯ ತೆರಿಗೆ ಇಲಾಖೆಯ ಕಮಿಷನರ್ ಟಿಎಸ್ಎನ್ ಮೂರ್ತಿ, ಮೈಸೂರು ಪೊಲೀಸ್ ತರಬೇತಿಯ ಪ್ರಾಂಶುಪಾಲ ಧರಣಿ ದೇವಿ ಮಾಲಗತ್ತಿ, ಉದ್ಯಮಿ ಜಗನ್ನಾಥ್ ಶೆಟ್ಟಿ, ಮುಂಬೈ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಹರೀಶ್ ಶೆಟ್ಟಿ ಐಕಳ, ಆರ್ಟಿಒ ಅಧಿಕಾರಿ ಅಜಿತ್ ಕುಮಾರ್ ಪಂದಳಂ, ಗುರುದೇವ ಸೇವಾ ಬಳಗದ ವಾಮಯ್ಯ ಬಿ ಶೆಟ್ಟಿ, ಅಶೋಕ್ ಕುಮಾರ್ ಎ, ಸುರೇಶ್ ರೈ, ಕೃಷ್ಣ ಎಲ್ ಶೆಟ್ಟಿ, ಜಯಂತ್ ಜೆ ಕೋಟ್ಯಾನ್, ಸರ್ವಾಣಿ ಪಿ ಶೆಟ್ಟಿ, ರೇವತಿ ಡಿ ಶೆಟ್ಟಿ, ಸದಾಶಿವ ಆಳಿಕೆ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.